ಇಮ್ತಿಯಾಜ್ ಅವರು ಈಗಾಗಲೇ ಪಾಲಿಕೆ ತೆಗೆದುಕೊಂಡಿರುವಂತಹ ನಿರ್ಧಾರ ಜನಪರವಾಗಿರುವಂತಹ ನಿರ್ಧಾರ, ಅದಕ್ಕೋಸ್ಕರ ನಾವು ತೆಗೆದುಕೊಂಡಿದ್ದೇವೆ, ಜನರ ದೂರುಗಳಿತ್ತು, ಆ ಒಂದು ಕಾಳಜಿಯಿಂದ ಈ ನಿರ್ಧಾರ ತೆಗೆದುಕೊಂಡಿದ್ದೇವೆ. ಈಗ ವಿರೋಧಗಳು ಯಾಕೆ ಅಂತ ಹೇಳಿ ಯಾರು ಹೇಳೋದು ಜನಪರವಾದಂಥ ತೀರ್ಮಾನ ಅಂತ? ಪಾಲಿಕೆಯವರ ಉತ್ತರಗಳು ಹೇಗೆ ದೂರವಾಣಿ ಕರೆಯ ಮುಖಾಂತರ ಬಂದಂತದ್ದು ಅಥವಾ ಪೊಲೀಸ್ ಆಯುಕ್ತರಿಗೆ ಬಂದಂತದ್ದು ಒಂದು ನಿಮ್ಮ ಸ್ಕ್ರೀನ್ ಮೇಲೆ ನಾನು ನೋಡಿರೋ ಅಂಶಗಳನ್ನು ನಾನು ಮಾತಾಡಿ ಆಮೇಲೆ ವಿಚಾರಕ್ಕೆ ಬರ್ತೇನೆ. ನೀವು ಅದರಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಕಾರ್ಪೊರೇಷನ್ ಅವರು ಹೇಳಿದ್ದಾರೆ ತಳ್ಳುಗಾಡಿಗಳಿಗೆ ಅವಕಾಶ ಅಂತ. ಈಗ ಅದನ್ನು ಒಡೆದಾಕಿರುವಂಥದ್ದು ಸ್ಕ್ರೀನ್ ಮೇಲೆ ಬಂದದ್ದು ತಳ್ಳುಗಾಡಿಯನ್ನೇ ಒಡೆದಾಕಿದ್ದಾರೆ ಅವರು. ನಿಮ್ಮ ಸ್ಕ್ರೀನಲ್ಲಿ ನೋಡಿದೆ ನಾನೀಗ ಇಲ್ಲಿ ಕೂತು ನೋಡಿದ್ದು ತಳ್ಳುಗಾಡಿಯನ್ನೇ ಒಡೆದಾಕಿದ್ದಾರೆ. ಒಂದನೇದು, ಬೀದಿ ವ್ಯಾಪಾರಿಗಳಿಗೆ 2014 ಮುಂಚೆ ಯಾವುದೇ ರೀತಿಯ ಕಾನೂನು ಈ ದೇಶದಲ್ಲಿ ಇರಲಿಲ್ಲ ಬೀದಿ ವ್ಯಾಪಾರಕ್ಕಾಗಿ. 2014ರಲ್ಲಿ ಭಾರತ ದೇಶದಲ್ಲಿ ಒಂದು ಕಾನೂನು ಬರ್ತದೆ, ಬೀದಿ ವ್ಯಾಪಾರಿಗಳ ಜೀವನೋಪಾಯ ಸಂರಕ್ಷಣೆ ಮತ್ತು ನಿಯಂತ್ರಣ ಕಾಯ್ದೆ 2014 ಈ ದೇಶದಲ್ಲಿ ಜಾರಿಗೆ ಬರ್ತದೆ. ಆ ಕಾಯ್ದೆಯನ್ನು ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ಅದನ್ನು ಜಾರಿ ಮಾಡಬೇಕು ಅಂತ ಕೇಂದ್ರ ಸರ್ಕಾರದ ಆದೇಶ ಬರ್ತದೆ. ಕರ್ನಾಟಕದಲ್ಲಿ ಕರ್ನಾಟಕ ಬೀದಿ ವ್ಯಾಪಾರಿಗಳ ವ್ಯಾಪಾರದ ಅಧಿನಿಯಮ 2019ರಲ್ಲಿ ಜಾರಿಗೆ ಬರ್ತದೆ. ಈ 2019ರಲ್ಲಿ ಜಾರಿಗೆ ಬಂದ ನಂತರ ಅದರ ಒಂದು ನಿಯಮ ಮಾಡಿದ್ದಾರೆ. ಬೀದಿ ವ್ಯಾಪಾರ ಅಂದರೆ ಯಾರು ಬೀದಿ ವ್ಯಾಪಾರಿಗಳು, ಬೀದಿ ವ್ಯಾಪಾರದ ವಿಧಾನ ಯಾವುದು, ಯಾವ್ಯಾವ ರೀತಿಯಲ್ಲಿ ಬೀದಿ ವ್ಯಾಪಾರ ಮಾಡಬಹುದು. ಬೀದಿ ವ್ಯಾಪಾರದಲ್ಲಿ ನೀವು ಹೇಳುವಾಗಿ ಒಂದು ಸಂಚಾರಿ ವ್ಯಾಪಾರ ಇದೆ, ತಳ್ಳುಗಾಡಿಯಲ್ಲಿ ಆಹಾರದ ವಸ್ತುಗಳನ್ನು ತಳ್ಳಿಕೊಂಡು ದೂಡಿಕೊಂಡು ವ್ಯಾಪಾರ ಮನೆ ಕೊಂಡೋಗಿ ವ್ಯಾಪಾರ. ಇನ್ನೊಂದು ತಲೆಯಲ್ಲಿ ಹೊತ್ಕೊಂಡು ಬಂದು ಪೇಟೆಯಲ್ಲಿ ನಿಂತು ವ್ಯಾಪಾರ ಮಾಡ್ಕೊಂಡು ಹೋಗುವಂಥದ್ದು. ಅದು ತರಕಾರಿಗಳನ್ನ ಮನೆಯಿಂದ ಬೆಳೆದಂಥ ಊರಲ್ಲಿ ಬೆಳೆದಂಥ ತರಕಾರಿಗಳನ್ನು ಹೊತ್ಕೊಂಡು ತಂದು ಮಾರ್ಕೆಟಲ್ಲಿ ಇಟ್ಟು ಅದನ್ನು ಮಾರಿ ಹೋಗುವಂಥವ್ರು. ಎರಡನೇದು. ಮೂರನೆಯದು ಕೂರು ವ್ಯಾಪಾರ, ಕೂತಲ್ಲಿ ವ್ಯಾಪಾರ ಮಾಡೋದು. ಅವ್ರು ಬೆಳಿಗ್ಗೆಯಿಂದ ಸಂಜೆ ತನಕ ಕೂತು ವ್ಯಾಪಾರ ಮಾಡೋದು, ಆಮೇಲೆ ಅವರ ವಸ್ತುಗಳನ್ನ ತಗೊಂಡು ಹೋಗೋದು. ಇದು ನಿಯಮ ಪ್ರಕಾರ ಇರ್ತಕ್ಕಂಥದ್ದು. ಬೀದಿ ವ್ಯಾಪಾರಿಗಳು ಯಾರು? ಇವರ ಕೇವಲ ಅಂಗವಿಕಲರು ಮಾತ್ರ ಅಲ್ಲ, ಅವರು ಕೂಡ ಹೌದು, ಅವರಿಗೆ ಬೇರೆ ಕಡೆ ದೂರ ಹೋಗ್ಲಿಕ್ಕೆ ಆಗುದಿಲ್ಲ. ಅವರ ಗ್ರಾಮದಲ್ಲಿ ಅವರಿಗೆ ಒಂದು ಗಾಡಿ ಕೊಟ್ಟರೆ ಅಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಮಾಡುವ. ಅವರ ಜೊತೆಯಲ್ಲಿ ಬೀದಿ ವ್ಯಾಪಾರಿಗಳು ಯಾರು ಅಂತ ಹೇಳಿ ಸರ್ಕಾರ ಹೇಳುವಂಥದ್ದು, ಯಾರು ಬಡವರಿದ್ದಾರೆ, ಬಡವರಲ್ಲಿ ಯಾರು ಶಿಕ್ಷಣ ಇಲ್ಲದವರಿದ್ದಾರೆ, ಬಡವರಲ್ಲಿ ಯಾರು ಶಿಕ್ಷಣವೂ ಇಲ್ಲ, ಬಡತನದ ಜೊತೆಯಲ್ಲಿ ಯಾವ ಕೌಶಲ್ಯ ಇಲ್ಲದವರಿದ್ದಾರೆ, ಅವ್ರಿಗೆ ಏನು ಮಾಡ್ಲಿಕ್ಕೆ ಬರುವುದಿಲ್ಲ, ಅವ್ರಿಗೆ ಏನು ಗೊತ್ತಿರೋದಿಲ್ಲ ಅವರಿಗೆ, ಅಂತವರನ್ನ ಬೀದಿ ವ್ಯಾಪಾರಿಗಳು ಅವರಿಗೆ ಬೀದಿ ವ್ಯಾಪಾರ ಮಾಡಲಿಕ್ಕೆ ಅವಕಾಶವನ್ನು ಕೊಡುವಂಥದ್ದು. ಬೀದಿ ವ್ಯಾಪಾರ ಇರ್ತಕ್ಕಂಥದ್ದು ಕೇವಲ ಮಂಗಳೂರಿನಲ್ಲಿ ಮಾತ್ರ ಅಲ್ಲ, ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಜಗತ್ತಿನ ಎಲ್ಲ ಪ್ರಮುಖ ನಗರಗಳಲ್ಲೂ ಕೂಡ ಬೀದಿ ವ್ಯಾಪಾರ ಇದೆ. ಬೀದಿ ವ್ಯಾಪಾರ ಇಲ್ಲದಂತ ಯಾವ ನಗರವೂ ಇದೆ ಜಗತ್ತಿನಲ್ಲಿ ಇಲ್ಲ. ಎಲ್ಲ ನಗರಗಳಲ್ಲಿ ಕೂಡ ಬೀದಿ ವ್ಯಾಪಾರ ಇದೆ. ಇವತ್ತೇನು ಮಂಗಳೂರಿನಲ್ಲಿ ಕಾರ್ಯಾಚರಣೆ ನಡೆಸಿದ್ದಾರೆ, ಈ ಕಾರ್ಯಾಚರಣೆಯನ್ನ ನಮ್ಮ ಸಂಘ ಹೇಳ್ತಕ್ಕಂಥ ಇದು ಕಾನೂನು ಬಾಹಿರವಾಗಿರ್ತಕ್ಕಂಥ ಕಾರ್ಯಾಚರಣೆ. ಮೇಯರ್ ಸುಧೀರ್ ಶೆಟ್ಟಿ ಅವರ ಮೌಖಿಕವಾಗಿರ್ತಕ್ಕಂಥ ಹೇಳಿಕೆ ಮೇಲೆ, ಅವರ ಮಾತಿನ ಮೇಲೆ ನಡೆದಿರ್ತಕ್ಕಂಥ ಈ ಕಾರ್ಯಾಚರಣೆ ಮಾಡಲಿಕ್ಕೆ 19ರ ನಿಯಮ ಪ್ರಕಾರ 14ರ ಕಾಯ್ದೆ ಪ್ರಕಾರ ಏನ್ ಹೇಳ್ತದೆ? ಇವತ್ತು ಹೇಳ್ತಾ ಇದ್ದೀರಿ ನೀವು, ಇದು ಏನು ದಂಧೆ ನಡೀತಾ ಇದೆಯಾ, ವ್ಯಾಪಾರದ ದಂಧೆ ನಡೀತಾ ಇದೆ. ಎಷ್ಟು ಮಂದಿಯನ್ನ ಈ ದಂಧೆಯನ್ನ ಇವರು ಎಷ್ಟು ದಂಧೆಗಳನ್ನ ಪತ್ತೆ ಹಚ್ಚಿದ್ದಾರೆ, ಯಾರ್ಯಾರು ದಂಧೆ ಮಾಡ್ತಾ ಇದ್ದಾರೆ ಇವರು ಪತ್ತೆ ಹಚ್ಚಿದಂತ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ಎಷ್ಟು ಬೀದಿ ವ್ಯಾಪಾರಿಗಳನ್ನ ಆ ರೀತಿ ಗುರುತಿಸಿ ಇವರು ಪಕ್ಕದ ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಮ ಮಹಾನಗರ ಪಾಲಿಕೆಯ ಆರ್ಒಗಳು ಕಂಪ್ಲೇಂಟ್ ಅನ್ನು ಕೊಟ್ಟು ಕೇಸ್ಗಳನ್ನ ಮಾಡಿದ್ದಾರೆ. ಎಲ್ಲಿಯಾದ್ರೂ ಪಟ್ಟಿ ಈ ಮಹಾನಗರ ಪಾಲಿಕೆ ಅಧಿಕಾರಿಗಳಲ್ಲಿ ಪಟ್ಟಿ ಇದೆ? ಇವತ್ತು ದಾಳಿ ನಡೀತಲ್ಲ, ಇವತ್ತು ಬೆಳಿಗ್ಗೆಯಿಂದ ಸಂಜೆ ತನಕ ದಾಳಿ ಮಾಡಿದ್ರಲ್ಲ, ಎಲ್ಲ ಬಡ ಬೀದಿ ವ್ಯಾಪಾರಿಗಳ ಗಾಡಿಗಳನ್ನ ಹೊಡೆದಾಕಿದ್ರಿ, ಬುಲ್ಡೋಸರ್ ಅನ್ನ ಬಳಕೆ ಮಾಡಿದ್ರಿ, ಅವರ ಸೊತ್ತುಗಳನ್ನ ನಾಶ ಮಾಡಿದ್ರಿ, ಡ್ಯಾಮೇಜ್ ಮಾಡಿದ್ರಿ, ಸರ್ವನಾಶ ಮಾಡಿದ್ರಿ ಅವರ ಬದುಕನ್ನ. ನೀವು ಹೇಳ್ತಾ ಇದ್ದೀರಲ್ಲ ದಂಧೆ ಮಾಡ್ತಾರೆ, ಅವರು ಯಾರನ್ನು ಮುಟ್ಟಿಲ್ಲ. ಇವರು ಇಡೀ ದಿನದ ಕಾರ್ಯಾಚರಣೆಯಲ್ಲಿ ದಂಧೆ ಮಾಡ್ತಕ್ಕಂಥವರು ಯಾರನ್ನು ಕೂಡ ಇವರು ಮುಟ್ಟಿಲ್ಲ. ಇವತ್ತು ನಾವು ನೇರವಾಗಿ ನಿಮ್ಮ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೇವೆ. ಇವತ್ತು ನಮ್ಮ ಸಂಘದಲ್ಲಿ ಯಾರ ಪಾನಿಪುರಿ ಮಾಡುವಂತವನು ಒಬ್ಬ ದಣಿ ಇರ್ತಾನೆ, 10 ಕಡೆ ಆಗ್ತಾನೆ, ಅವನ ಪರವಾಗಿ ನಾವು ಸಂಘದಲ್ಲಿ ಮಾತಾಡೋದಿಲ್ಲ, ಅವನಿಗೆ ಸಂಘದಲ್ಲಿ ನಾವು ಮೆಂಬರ್ಶಿಪ್ ಕೊಡೋದಿಲ್ಲ. ರಾಜಸ್ಥಾನ ಫಲೂದಾ ಅನ್ನುವಂತ ಹೆಸರಿನಲ್ಲಿ ಇಲ್ಲಿ ದಂಧೆ ಮಾಡ್ತಾರೆ, ಅವರಿಗೆ ನಾವು ಮೆಂಬರ್ಶಿಪ್ ಕೊಡೋದಿಲ್ಲ. ಇಯರ್ಫೋನ್ಗಳನ್ನು ಇಟ್ಟು ಒಂದೇ ಮಾಲೀಕ 50 ಕಡೆ ಸಣ್ಣ ಉತ್ತರ ಭಾರತ ಕಾರ್ಮಿಕರನ್ನು ತಂದು ಇಯರ್ಫೋನ್ಗಳನ್ನು ಇಟ್ಟು 50-60 ಕಡೆಗಳಲ್ಲಿ ಮಂಗಳೂರಲ್ಲಿ ಇಟ್ಟಿದ್ದಾರೆ. ಅವರ ಪರವಾಗಿ ನಾವು ಮಾತಾಡೋದಿಲ್ಲ. ಬಡವರು ಏನಿದ್ದಾರೆ, ದುಡಿದು ಯಾರು ಸಂಪಾದನೆ ಮಾಡ್ಲಿಕ್ಕಾಗಿ ಹೊಟ್ಟೆಪಾಡಿಗಾಗಿ ಬಂದಿದ್ದಾರೆ, ಅವರ ಪರವಾಗಿ ನಾವು ಕೆಲಸ ಮಾಡುವಂತ, ಅವರ ಪರವಾಗಿ ಕಾನೂನು ಇರ್ತಕ್ಕಂಥ. ಇದೇ ಮಹಾನಗರ ಪಾಲಿಕೆಯವರು, ನಾನು ಮುಗಿಸ್ತೇನೆ, ಮಹಾನಗರ ಪಾಲಿಕೆಯವರೇ
667 ಜನರನ್ನ ಸಮೀಕ್ಷೆ ಮಾಡಿ 2021ರಲ್ಲಿ ಸಮೀಕ್ಷೆ ಮಾಡಿ ಅವರಿಗೆ 2022ರಲ್ಲಿ ಇದೇ ಪಟ್ಟಣ ವ್ಯಾಪಾರ ಸಮಿತಿಯಲ್ಲಿ ಯಾರು ಇರುವುದು? ಬೀದಿ ವ್ಯಾಪಾರಿಗಳು ಪ್ರತಿನಿಧಿಗಳು 10 ಜನ ಸೇರಿ 24 ಮಂದಿಯ ಒಂದು ಪಟ್ಟಣ ವ್ಯಾಪಾರ ಸಮಿತಿ ಇದೆ ಮಹಾನಗರ ಪಾಲಿಕೆಯಲ್ಲಿ. ಈ 14 ಮಂದಿಯಲ್ಲಿ ಪೊಲೀಸ್ನವರು ಇದ್ದಾರೆ, ಮಹಾನಗರ ಪಾಲಿಕೆಯ ಕಮಿಷನರ್ ಇದಕ್ಕೆ ಅಧ್ಯಕ್ಷರಿದ್ದಾರೆ, ನಾಮನಿರ್ದೇಶಿತ ಸದಸ್ಯರಿದ್ದಾರೆ, ಒಬ್ಬ ಮಹಾನಗರ ಪಾಲಿಕೆಯ ಸದಸ್ಯರಲ್ಲಿ ಒಬ್ಬ ಪ್ರತಿನಿಧಿ ಅದರೊಳಗೆ ಇದ್ದಾರೆ. ಇವರ ಪಟ್ಟಣ ವ್ಯಾಪಾರ ಸಮಿತಿಯಲ್ಲಿ ಅನುಮೋದನೆಗೊಂಡಿರ್ತಕ್ಕಂಥ 667 ಮಂದಿಗೆ ಗುರುತಿನ ಚೀಟಿ ಮತ್ತು ಪ್ರಮಾಣ ಪತ್ರವನ್ನ ವಿತರಣೆ ಮಾಡಲಿಕ್ಕೆ ಇನ್ನೂ ಕೂಡ ಸಾಧ್ಯ ಆಗಿಲ್ಲ. ನಮ್ಮ ಹೋರಾಟದ ಬಳಿಕ ಒಂದು ಸಾಂಕೇತಿಕವಾಗಿ ಮುಖ್ಯಮಂತ್ರಿಗಳಿಂದ ಸಿದ್ದರಾಮಯ್ಯ ಅವರಿಂದ ಕೊಡಿಸಿದ್ರು. ನವೆಂಬರ್ 1ನೇ ತಾರೀಕು ಒಂದು 10 ಜನರಿಗೆ ಇಲ್ಲಿ ಕೊಟ್ರು, ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಕೊಟ್ರು. ಮತ್ತೆ ಯಾಕೆ ತೆಗೆದಿಟ್ರಿ? ಪ್ರಿಂಟ್ ಆಗಿದೆ, ಬಂದಿದೆ, ಎಲ್ಲ ಇಟ್ಟಿದ್ದೀರಿ. ಇವತ್ತು ನೀವು ಹೇಳಿದಾರಲ್ಲ, ಮೇಯರ್ ಸುಧೀರ್ ಶೆಟ್ಟಿ ಅವರಿಗೆ ಫೋನ್ ಮಾಡಿದ್ದಾರೆ, ಮಾತಾಡಿದ್ದಾರೆ, ದೂರು ಕೊಟ್ಟಿದ್ದಾರೆ. ಅವರೇ ನಿನ್ನೆ ಸ್ಟೇಟ್ಮೆಂಟ್ ಹೇಳಿದ್ದಾರೆ ಅಧಿಕೃತ ಯಾರನ್ನು ಮುಟ್ಟುದಿಲ್ಲ ಅಂತ. ಇವತ್ತು EIDಯಲ್ಲಿ ಇವತ್ತು ಹೊಡೆದಾಕಿದ್ರಲ್ಲ, ಲೇಡಿಲಲ್ಲಿ ಈ ಮಂಗಳೂರಿನ ಬೇರೆ ಬೇರೆ ಕಡೆಗೆ ಹೊಡೆದಾಕಿದಿರಲ್ಲ, ಇದೇ 667 ಮಂದಿಯಲ್ಲಿ ಬರ್ತಕ್ಕಂಥವ್ರನ್ನ ನೀವು ಹೊಡೆದಿರ್ತಕ್ಕಂಥದ್ದು. ಅಂದ್ರೆ ಅಧಿಕೃತವಾದಂತಹ ಬೀದಿ ವ್ಯಾಪಾರಿಗಳನ್ನೇ ನೀವು ಹೊಡೆದಿರುವಂತದ್ದು. ಇವತ್ತು ನೀವು ಈ ಪ್ರವಾಸಕ್ಕೆ ಹೋಗಿ ಇವತ್ತು ನೀವು ಅಂದ ನೋಡ್ತಾ ಇದ್ದೀರಿ ಮಂಗಳೂರಿನಲ್ಲಿ ಏನಾಗ್ತಾ ಇದೆ ಅಂತ. ಬಡವರ ಮೇಲೆ ದಾಳಿ ಮಾಡಿದ್ರೆ ಏನಾಗ್ತದೆ ನೋಡ್ತಾ ಇದ್ದೀರಿ. ಅಧಿಕಾರ ಜೊತೆಯಲ್ಲಿ ನೀವು ಹೊರಗಡೆ ಹೋಗಿದ್ದೀರಲ್ಲ, ಈ ಸಂದರ್ಭವನ್ನೇ ಬಳಕೆ ಮಾಡಿದಿರಲ್ಲ ನೀವು. ಇವತ್ತು ಆಗಿರ್ತಕ್ಕಂಥ ಬೀದಿ ವ್ಯಾಪಾರಿಗಳು ಅತ್ಯಂತ ಕಡುಬಡವರವರು, ಅವರಿಗೆ ದಿನನಿತ್ಯ ಅವರ ಹೊಟ್ಟೆಪಾಡು ಬೀದಿ ವ್ಯಾಪಾರದಿಂದ ಸ್ವಾಮಿ. ಅವರ ಮೇಲೆ ದಾಳಿ ಮಾಡುವುದಂತ ಹೇಳಿದ್ರೆ ಒಂದು ಕಾನೂನು ಇಲ್ವಾ, ನಿಯಮ ಇಲ್ವಾ? ಈ ಕಾನೂನುಗಳು ಕಾಯ್ದೆಗಳು ಮಹಾನಗರ ಪಾಲಿಕೆಗೆ ಅನ್ವಯಿಸುವುದಿಲ್ಲ. ಇವರಿಗೆ ಯಾವ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ನಮ್ಮ ಮುಖಂಡರದು? ನೀವು ಅಲ್ಲಿ ವಶಕ್ಕೆ ಬರೆದ 4 ಜನ ಅಂತ ಹೇಳ್ತಾ ಇದ್ದೀರಿ, ನಮ್ಮ ಸಂಘಟನೆ ಮುಖಂಡರವರು. ನೀವು ಅದನ್ನು ತೆಗೆದು ಹೇಳಿ, ಆ ಮುಖಂಡರನ್ನು ಹಾಕಿ, ಸಂಘಟನೆ ಮುಖಂಡರವರು ಅವರ ಜೊತೆಯಲ್ಲಿ ಗುದ್ದಾಡ್ತಾ ಇರೋದು, ಸಂಘರ್ಷ ಮಾಡುವಂಥದ್ದು. ಅವ್ರು ಹೇಳ್ತಾ ಇರೋದು ಏನು? ಕಾನೂನನ್ನ ನಿಯಮವನ್ನ ಪಾಲನೆ ಮಾಡಿ. ಕಾನೂನು ಏನಿರ್ತದೆ, ಕೋರ್ಟಿನ ಆದೇಶಗಳೇನಿದೆ ಅದನ್ನು ತೋರಿಸ್ತಾ ಇದ್ದಾರೆ. ನೋಡ್ಲಿಕ್ಕೆ ತಯಾರಿಲ್ಲದಂತ ಮಹಾನಗರ ಪಾಲಿಕೆ ಅಧಿಕಾರಿಗಳು ಇವತ್ತು ಯಾವ ರೀತಿಯಲ್ಲಿ ಬಂದಿದ್ದಾರೆ? ಗೂಂಡಗಳಂತ ಬಂದಿದ್ದಾರೆ, ಪಾನಮತ್ತರಾಗಿ ಬಂದಿದ್ದಾರೆ. ಇವತ್ತು ಅಧಿಕಾರಿಗಳು, ಸಿಬ್ಬಂದಿಗಳು ಕುಡಿದು ಬಂದಿದ್ದಾರೆ. ಆ ರೀತಿ ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ. ಈ ಮಾಧ್ಯಮದ ಮೂಲಕ ಜವಾಬ್ದಾರಿಯುತವಾಗಿ ನಾನು ಹೇಳ್ತಕ್ಕಂಥದ್ದು, ಈ ರೀತಿ ಅಮಾನುಷವಾಗಿ ಮಾಡಿರ್ತಕ್ಕ ನೋಡಿ, ನಿಮ್ಮ ಸ್ಕ್ರೀನ್ ಮೇಲೆ ಹೊಡಿತಾ ಇದಾರಲ್ಲ, ತಳ್ಳು ಗಾಡಿಯನ್ನ ಹೊಡೆದು ನುಚ್ಚು ನೂರು ಮಾಡಿದ್ರಲ್ಲ, ಅಲ್ಲಿ ಮಾಡಿರ್ತಕ್ಕಂಥದ್ದು ಅವರ ಬದುಕನ್ನ ನುಚ್ಚು ನಿಮಿಷ. ನೇರವಾಗಿ ನಮ್ಮ ಜೊತೆ ಮಂಗಳೂರು ಮಹಾನಗರ ಪಾಲಿಕೆ ಮೇಯರ್ ಆಗಿರುವಂತಹ ಸುಧೀರ್ ಶೆಟ್ಟಿ ಅವರು ಫೋನ್ ಅಲ್ಲಿ ಜಾಯಿನ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಈಗಾಗಲೇ ಇಮ್ತಿಯಾಜ್ ಅವರ ಆರೋಪ ಏನು ಅಂತ ಹೇಳಿದ್ರೆ, ಅಧಿಕೃತವಾಗಿರುವಂತಹ ತಳ್ಳುಗಾಡಿಗಳನ್ನ ಮಹಾನಗರ ಪಾಲಿಕೆ ಇವತ್ತು ನಾಶಪಡಿಸಿದೆ. ಅನಧಿಕೃತವಾಗಿರುವಂತದ್ದು ಇನ್ನೂ ಕೂಡ ಹಾಗೇನಿದೆ ಮಂಗಳೂರಿನಾದ್ಯಂತ, ಅದನ್ನ ಮುಟ್ಟುವಂತ ಕೆಲಸವನ್ನ ಕೂಡ ಪಾಲಿಕೆ ಮಾಡಿಲ್ಲ ಅನ್ನುವಂತ ಆರೋಪ ಇದೆ. ಇವತ್ತು ನಮ್ಮ ಈ ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ದೇವೆ. ಅಂದ್ರೆ ಒಂದೇ ದಿನ ಎಲ್ಲ ಕಡೆಯಲ್ಲಿ ಕೂಡ ನಮ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲ, ಮೊದಲ ದಿವಸ ಮಾಡಿರುವಂತ ಕಾರ್ಯಾಚರಣೆನೇ ಅಧಿಕೃತವಾಗಿರುವಂತಹ ಬೀದಿ ಬದಿ ಅಂಗಡಿಗಳಿಗೆ ಅನ್ನುವಂಥದ್ದು. ಅಧಿಕೃತವಾಗಿ ಅಂತ ಹೇಳಿ ನಾವು ಎಲ್ಲಿಯೂ ಕೂಡ ಕೊಡ್ಲಿಲ್ಲ. ಒಂದು ಅವರಿಗೆ ವ್ಯಾಪಾರ ಮಾಡ್ಲಿಕ್ಕೆ ಕೊಟ್ಟಿರುವಂತದ್ದು ತಳ್ಳುಗಾಡಿ ಅಂತ ಹೇಳಿದ್ರೆ ಅವ ನಿಂತಲ್ಲಿ ವ್ಯಾಪಾರ ಮಾಡುವಂತದ್ದಲ್ಲ. ಅವ ಆ ಗಾಡಿಯನ್ನು ತಳ್ಳಿಕೊಂಡು ಅವ ವ್ಯಾಪಾರ ಮಾಡ್ಬೇಕಾಗಿರುವಂತದ್ದು. ಆದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ರಸ್ತೆಯ ಬದಿಯಲ್ಲಿ ನನ್ನ ಪ್ರತಿಯೊಂದು ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕೂಡ ನನ್ಗೆ ಕಂಪ್ಲೇಂಟ್ ಬರುವಂತದ್ದು ಒಂದೇ ಏನಂತ ಹೇಳಿದ್ರೆ, ಮಾರ್ಗದ ಬದಿಯಲ್ಲೆಲ್ಲ ಈ ಗೂಡಂಗಡಿಯನ್ನು ಇಟ್ಟುಕೊಂಡು ಅಲ್ಲಿ ವ್ಯಾಪಾರವನ್ನು ಮಾಡ್ತಾ ಅಲ್ಲಿ ಫ್ರೀಸರ್ ಇಟ್ಟುಕೊಂಡು ಇವತ್ತು ಕೆಲವೆಲ್ಲ ಏನು ನಾವು ನಮ್ಮ ಕಾರ್ಯಾಚರಣೆ ಆಗಿದ್ದಲ್ಲಿ ಎಲ್ಲ ಕೆಲವೆಲ್ಲ ಏನು ಗೂಡಂಗಡಿಯಲ್ಲಿ ಲಿಕ್ಕರ್ ಕೂಡ ಸಿಕ್ಕಿದೆ. ಇಂಥದ್ದೆಲ್ಲ ಈ ಮಾರ್ಗದ ಬದಿಯಲ್ಲಿ ಈ ರೀತಿಯಾಗಿ ಲಿಕ್ಕರ್ ಮಾರಿಕೊಂಡು ಅಲ್ಲಿ ಆಹಾರ ಪದಾರ್ಥವನ್ನು, ಅದು ಕೂಡ ಅದರ ಕ್ವಾಲಿಟಿ ಗೊತ್ತಿಲ್ಲ. ಹಾಗಾಗಿ ಯಾರೆಲ್ಲ ಈ ಹೋಟೆಲ್ನವರದ್ದು ಕೂಡ ಬಹಳಷ್ಟು ಕಂಪ್ಲೇಂಟ್ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ನಾವು ಟ್ರೇಡ್ ಲೈಸೆನ್ಸ್ ತಗೊಂಡು ನಾವು ಏನು ಹೋಟ್ಲಿಗೆ ನಾವು ಬಾಡಿಗೆ ಕೊಟ್ಟು ನಾವು ವ್ಯಾಪಾರ ಮಾಡ್ತಾ ಇದ್ದೇವೆ. ಆದ್ರೆ ನಮ್ಮ ಹೋಟೆಲ್ನ ಎದುರುಗಡೆನೆ ಇಲ್ಲಿ ಆ ಗೂಡಂಗಡಿಯನ್ನು ಇಟ್ಟುಕೊಂಡು ಜನ ವ್ಯಾಪಾರ ಮಾಡಿದಾಗ ನಮ್ಗೆ ವ್ಯಾಪಾರನೇ ಇಲ್ಲದಂತ ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ನಾವು ಕೂಡ ಇನ್ನು ಮುಂದಕ್ಕೆ ಈ ಹೋಟೆಲನ್ನು ಬಂದ್ ಮಾಡಿಕೊಂಡು ನಾವು ಕೂಡ ಮಾರ್ಗದ ಬದಿಯಲ್ಲಿ ವ್ಯಾಪಾರವನ್ನು ಮಾಡ್ತೇವೆ ಎಂಬುದಾಗಿ ಬಹಳಷ್ಟು ಹೋಟೆಲ್ ಮಾಲೀಕರ ಅಳಲು ಕೂಡ ನಮ್ಮಲ್ಲಿ ಬಂದಿದೆ. ಡೆಂಗ್ಯೂ, ಮಲೇರಿಯಾ ಈಗ ಜಾಸ್ತಿ ಆಗಿರತಕ್ಕಂಥ ಈ ಸಂದರ್ಭದಲ್ಲಿ ಈ ಒಂದು ಹೋಟೆಲ್ ಏನು ಆ ಗೂಡಂಗಡಿಯಲ್ಲೆಲ್ಲ ಹೋಟ್ಲು ವ್ಯಾಪಾರ ಮಾಡ್ತಾ ಇದ್ದಾರೆ, ಅವರು ಸರಿಯಾದಂತಹ ಅಲ್ಲಿ ನೀರನ್ನು ಉಪಯೋಗ ಮಾಡುವಂತದ್ದು ಮತ್ತೆ ಆಹಾರ ಪದಾರ್ಥ ಸೇಲ್ ಮಾಡುವಂತದ್ದು, ಅದರ ಕ್ವಾಲಿಟಿಯ ಬಗ್ಗೆ ಕೂಡ ಸಾಕಷ್ಟು ನಮ್ಮ ಪಾಲಿಕೆಗೆ ಕಂಪ್ಲೇಂಟ್ ಬರ್ತಾ ಇದೆ. ಅಲ್ಲಿ ಸರಿಯಾದಂತ ಆಹಾರ ಪದಾರ್ಥ ಅಲ್ಲಿ ನೀಡ್ತಾ ಇಲ್ಲ,
ಊಟ ಆಹಾರವನ್ನು ಸೇವಿಸಿದಾಗ ಜನರಿಗೆ ಆರೋಗ್ಯದ ಸಮಸ್ಯೆ ಆಗ್ತದೆ ಎಂಬುದಾಗಿ ಕೂಡ ನಮ್ಗೆ ಸಾಕಷ್ಟು ಕಂಪ್ಲೇಂಟ್ ಬರ್ತಾ ಇದೆ. ಪ್ರತಿಯೊಂದು ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕೂಡ ನನ್ಗೆ ಮೊದಲ ಇದು ಏನು ಸಮಸ್ಯೆ ಏನಂತ ಹೇಳಿದ್ರೆ ಗೂಡಂಗಡಿದು ಏನ್ ಮಾಡಿದ್ದೀರಂತೆ. ಹಾಗಾಗಿ ಈ ಒಂದು ಗೂಡಂಗಡಿಯ ಸಮಸ್ಯೆಯಿಂದಾಗಿ ಜನರಿಗೆ ಇಡೀ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ, ಅದು ಕೂಡ ವಿಶೇಷವಾಗಿ ಏರ್ಪೋರ್ಟ್ ರೋಡ್ ಅಲ್ಲಿ ಕೂಡ ಜನರಿಗೆ ಫುಟ್ಪಾತ್ ಏನ್ ನಾವು ಮಾಡಿದ್ದೇವ, ಆ ಫುಟ್ಪಾತ್ ಅಲ್ಲಿ ಇವರು ಗೂಡಂಗಡಿ ಇಟ್ಟು ಜನರಿಗೆ ಫುಟ್ಪಾತ್ ಅಲ್ಲಿ ನಡೆಯದಂತ ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಕಂಪ್ಲೇಂಟ್ ಬಂದಿದೆ. ಇನ್ನು ಕಂಕನಾಡಿ ಪ್ರದೇಶದಲ್ಲಿ ಕೂಡ ಸಾಕಷ್ಟು ಕಂಪ್ಲೇಂಟ್ ಬಂದಿದೆ ಎಲ್ಲ ಕಡೆಯಲ್ಲಿ. ಇದರಲ್ಲಿ ಯಾವುದೇ ರೀತಿಯಾದಂತಹ ಇದು ಏನು ರಾಜಕೀಯವನ್ನು ಮಾಡದೆ ಎಲ್ಲೆಲ್ಲ ನಾನು ಈಗಾಗಲೇ ಹೇಳಿದ್ದೀನಿ, ಸಮಸ್ಯೆ ಜನರಿಗೆ ಆಗುವಲ್ಲಿ ಎಲ್ಲ ಇನ್ನು ಕಾರ್ಯಾಚರಣೆ ಮುಂದುವರಿಸ್ತೇವೆ. ಮತ್ತೆ ಅವರಿಗೆ ವಿಶೇಷವಾಗಿ ನಾವು ಈಗಾಗಲೇ ಏನು ಕೇಂದ್ರ ಸರ್ಕಾರದ ಆತ್ಮನಿರ್ಭರ ಯೋಜನೆ ಅಡಿಯಲ್ಲಿ, ಸ್ವನಿಧಿ ಯೋಜನೆ ಅಡಿಯಲ್ಲಿ ನಾವು ಅವರಿಗೆ ಒಂದು ಜಾಗವನ್ನು ಕೂಡ ಗುರುತಿಸಿ ಕೊಟ್ಟಿದ್ದೇವೆ. ಅಲ್ಲಿ ಅವರನ್ನು ಕೂತ್ಕೊಳ್ಳಿಕ್ಕೆ, ಏನು ಬೀದಿ ಬದಿ ವ್ಯಾಪಾರಸ್ಥರು ಅಲ್ಲಿ ಕೂತು ಅಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಅವಕಾಶವನ್ನು ಕೂಡ ನಾವು ಕಲ್ಪಿಸಿ ಕೊಡ್ತೇವೆ. ಸಾಧ್ಯ ಆಗದಂತ ಸ್ಥಿತಿ ನಿರ್ಮಾಣ ಆದಂತಹ ಸಂದರ್ಭದಲ್ಲಿ ನಾವು ಮಹಾನಗರ ಪಾಲಿಕೆಯ ಒಂದು ಆಡಳಿತ ಏನೋ ಪಕ್ಷವಾಗಿ ಆಡಳಿತದ ವ್ಯವಸ್ಥೆಯಲ್ಲಿ ಇರುವಾಗ ಜನರ ಸಮಸ್ಯೆಗೆ ಏನೋ ನಾವು ಸ್ಪಂದನ ಕೊಡದೇ ಇದ್ರೆ ಅದು ಸಮಸ್ಯೆ ಆಗ್ತದೆ. ಹಾಗಾಗಿ ನನ್ನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಾನು ಮೊನ್ನೆನೇ ಹೇಳಿದ್ದೇನೆ, 29ನೇ ತಾರೀಕಿಗೆ ನಾವು ಈ ಒಂದು ಟೈಗರ್ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡ್ತೇವೆ ಎಂಬುದಾಗಿ ಹೇಳಿದ್ದೇವೆ. ಹಾಗಾಗಿ ಅವರು ಮತ್ತೆ ಕೂಡ ಮಾರ್ಗದ ಬದಿಯಲ್ಲಿ ಈ ರೀತಿಯಾಗಿ ನಿರಂತರವಾಗಿ ಈ ರೀತಿಯಾದಂತಹ ವ್ಯವಹಾರವನ್ನು ಮಾಡಿದಾಗ ನಾವು ಅದಕ್ಕೆ ಸೂಕ್ತವಾದಂತಹ ಕ್ರಮವನ್ನು ಕೈಗೊಳ್ಳಲೇಬೇಕಾಗಿದೆ. ಪೊಲೀಸರು ಕೂಡ, ಪೊಲೀಸ್ ಕಮಿಷನರ್ ಕೂಡ ನಮ್ಗೆ ಅವರ ಏನು ಫೋನ್ ಇನ್ ಕಾರ್ಯಕ್ರಮದಲ್ಲಿ ಅವರಲ್ಲಿ ಕೂಡ ಸಾಕಷ್ಟು ಇಂತಹ ದೂರುಗಳೆಲ್ಲ ಬಂದ ಕಾರಣ ಅವರು ಕೂಡ ಫೋನಿನಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಮಂಗಳೂರು ಮಹಾನಗರ ಪಾಲಿಕೆ ಇದರ ಬಗ್ಗೆ ಒಂದು ಕ್ರಮವನ್ನು ಕೈಗೊಳ್ತಾ ಇಲ್ಲ ಎಂಬುದಾಗಿ ಕೂಡ ಹೇಳಿದ್ದಾರೆ. ಹಾಗಾಗಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಈ ಒಂದು ಕಾರ್ಯಾಚರಣೆಯನ್ನು ಇವತ್ತು ಪ್ರಾರಂಭ ಮಾಡಿದ್ದೇವೆ. ಅಲ್ಲ ಸರ್, ಈಗ ನಂಗೆ ಅನಿಸ್ತಾ ಇದೆ ಹೋಟೆಲ್ ಉದ್ಯಮಗಳ ಒತ್ತಡಕ್ಕೆ ಸಿಲುಕಿ ತಾವು ಬೀದಿ ಬದಿಯಲ್ಲಿರುವಂತಹ ಹೊಟ್ಟೆಪಾಡಿಗೋಸ್ಕರ ಜೀವನ ನಡೆಸುವವರ ಹೊಟ್ಟೆಗೆನೆ ಹೊಡಿದ್ರ ಅಂತ ಹೇಳಿ ನೋಡಿ. ಆ ರೀತಿಯಾಗಿ ಆಗಲ್ಲ. ಅಂದ್ರೆ ಈಗ ಬೀದಿ ಬದಿಯಲ್ಲಿ ಈಗ ಇವತ್ತು ತೆರವು ಮಾಡಿದ್ರಲ್ಲ ಸರ್, ಅವರು ಪಾಲಿಕೆಯಿಂದ ಯಾವುದೇ ಪರ್ಮಿಷನ್ ಲೆಟರ್ ತಗೊಳ್ಳಿಲ್ವಾ ಇದಕ್ಕಿಂತ ಮುಂಚೆ? ನೋಡಿ, ಹಾಗಾದ್ರೆ ಮಾರ್ಗದ ಬದಿಯಲ್ಲಿ ಅವರು ಯಾವ ರೀತಿಯಾದಂತಹ ಆಹಾರ ಪದಾರ್ಥವನ್ನು ಏನು ಸೇಲ್ ಮಾಡ್ತಾರ ಎಂಬುದಾಗಿ ನೀವು ಅದಕ್ಕೆ ಏನು ಸರ್ಟಿಫೈಡ್ ಮಾಡಿ ಕೊಡ್ತೀರಾ? ನಮ್ಗೆ ಅಲ್ಲಿ ಡೆಂಗ್ಯೂ ಜಾಸ್ತಿ ಆದ್ರೆ ನೇರವಾಗಿ ಹೊಣೆ ಯಾರನ್ನು ಮಾಡುದು? ಮಹಾನಗರ ಪಾಲಿಕೆಯನ್ನು. ಮಲೇರಿಯಾ ಜಾಸ್ತಿ ಆದ್ರೆ ಮಹಾನಗರ ಪಾಲಿಕೆಯನ್ನು ನೇರವಾಗಿ ಹೊಣೆ ಮಾಡ್ತಾ ಇದ್ದೀರಾ? ಪಾಲಿಕೆಯಿಂದ ಅವರಿಗೆ ಅನುಮತಿ ಪತ್ರ ಸಿಗ್ಲಿಲ್ವಾ ಸರ್? ಈಗ ಅಲ್ಲಿ ವ್ಯಾಪಾರವನ್ನು ನಡೆಸೋದಕ್ಕೆ ಅನುಮತಿ ನಾವು ಅನುಮತಿ ಕೊಡ್ಲಿಲ್ಲ ಯಾರಿಗೂ ಕೂಡ. ಮಾರ್ಗದ ಬದಿಯಲ್ಲಿ ನೋಡಿ, ತಳ್ಳುಗಾಡಿಗೆ ಮಾತ್ರ ನಾವು ಅನುಮತಿಯನ್ನು ಕೊಟ್ಟಿರುವಂತದ್ದು. ನಾನು ಗೂಡಂಗಡಿಗೆ ಎಲ್ಲಿ ಕೂಡ ನಾವು ಅನುಮತಿಯನ್ನು ಕೊಡ್ಲಿಲ್ಲ. ತಳ್ಳುಗಾಡಿಗಳಿಗೆ ಮಾತ್ರ ಇದೇ ಸ್ಪಷ್ಟವಾಗಿ ಪಾಲಿಕೆಯಿಂದ ಬರ್ತಾ ಇರುವಂತಹ ಅನುಮತಿ ಕೊಟ್ಟಿರುವಂತದ್ದು. ಓಕೆ, ಸ್ಪಷ್ಟನೆ. ಅಂದ್ರೆ ತಳ್ಳುಗಾಡಿಗಳಿಗೆ ಮಾತ್ರ ನಾವು ಅವಕಾಶವನ್ನು ಕೊಡ್ತೇವೆ. ಗೂಡಂಗಡಿ, ರಸ್ತೆ ಬದಿಯಲ್ಲಿರುವಂತಹ ಗೂಡಂಗಡಿಗಳಿಗೆ ಯಾವುದೇ ಕಾರಣಕ್ಕೆ ಮಂಗಳೂರು ಮಹಾನಗರ ಪಾಲಿಕೆಯಿಂದ ಅನುಮತಿ ಇಲ್ಲ. ಇಲ್ಲ ಎಲ್ಲ ಇಲ್ಲಿಗೆ ಎಲ್ಲ ಇರುವಂತದ್ದೆಲ್ಲವೂ ಕೂಡ ಇಲ್ಲಿಗಲ್. ಓಕೆ. ಹಾಗಾದ್ರೆ ಇನ್ನು ಬೇರೆ ಮಂಗಳೂರು ನಗರದಲ್ಲಿರುವಂತಹ ಬೇರೆ ಗೂಡಂಗಡಿಗಳು ಕೂಡ ಅನಧಿಕೃತ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ ಇದರಿಂದ. ಹೌದೌದು, ಎಲ್ಲೆಲ್ಲ ಇಂಥದ್ದೆಲ್ಲ ಗೂಡಂಗಡಿ ಇದೆ ಅದನ್ನೆಲ್ಲ ನೋಡಿ. ನಾನು ಕೂಡ ಏನು ಬಡವರ ಬಗ್ಗೆ ಬಹಳಷ್ಟು ಕಾಳಜಿ ಇದ್ದಾವೆ. ಆದ್ರೆ ಇದು ದಿನದಿಂದ ದಿನಕ್ಕೆ ಇದರ ಸಮಸ್ಯೆ ಹೆಚ್ಚಾಗ್ತಾ ಬಂತು. ನೋಡಿ, 1300ರಷ್ಟು ನಾವು ಒಂದು ಐಡೆಂಟಿಫಿಕೇಶನ್ ಮಾಡಿದ್ದೇವೆ. ಆದ್ರೆ ಇವತ್ತು ಈಗ ಅಲ್ಲಿ ಇಂತಿಯಾಜಿ ಕೂತಿದ್ದಾರೆ, ಅವರ ಹತ್ರ ಈಗ ಕೇಳುವಾಗ 2000 ಅಪ್ಲಿಕೇಶನ್ ಬಂದಿದೆ. ಇನ್ನು ಸ್ವಲ್ಪ ದಿನ ಆಗುವಾಗ 3000 ಆಗ್ತದೆ. ಹೀಗೆ ಇದೇ ರೀತಿಯಾಗಿ ದಿನದಿಂದ ದಿನಕ್ಕೆ ಈ ಒಂದು ಇವರ ಬೀದಿ ಬೀದಿ ವ್ಯಾಪಾರಸ್ಥರ ಸಂಖ್ಯೆ ಹೆಚ್ಚಾಗ್ತಾ ಹೋದ್ರೆ, ಹಾಗಾಗಿ ಮಂಗಳೂರಿನ ಜನತೆ ಅಂದ್ರೆ ಮಂಗಳೂರಲ್ಲಿ ಜನರು ನಡಿಲಿಕ್ಕೆ ಆಗ್ಬೇಕಲ್ವಾ? ಹಾಗಾಗಿ ಈ ಒಂದು ಪ್ರತಿಯೊಂದು ತಾವು ನೋಡಿರ್ಬೋದು, ನಾವು ರಸ್ತೆ ಅಗಲೀಕರಣ ಮಾಡ್ತೇವೆ, ಅಲ್ಲಿ ಫುಟ್ಪಾತ್ ಮಾಡ್ತೇವೆ. ಆ ಫುಟ್ಪಾತ್ ಅವರೆಲ್ಲ ಅತಿಕ್ರಮಣ ಮಾಡಿಕೊಂಡು ಆ ರೀತಿಯಾಗಿ ಅವರು ವ್ಯಾಪಾರ ಮಾಡಿದ್ರೆ ಆಗ ಜನರು ನಮ್ಮನ್ನು ಕೇಳುದಲ್ವಾ? ಇಡೀ ಲಕ್ಷಾಂತರ ಜನ ಮಂಗಳೂರಿಗೆ ಬರ್ತಾರೆ.
ಬಂದಂತ ಸಂದರ್ಭದಲ್ಲಿ ಅವರು ನೋಡಿ ನಮ್ಮ ಏನೋ ಸರ್ವಿಸ್ ಬಸ್ ಸ್ಟ್ಯಾಂಡ್ ಇರ್ಬೋದು, ಲೇಡಿ ಗೋಶನ್ ಹಾಸ್ಪಿಟಲ್ ಇರ್ಬೋದು, ಅಲ್ಲೆಲ್ಲ ತಾವು ನೋಡಿರ್ಬೋದು. ಅಂದ್ರೆ ನಾವೆಲ್ಲ ಫುಟ್ಪಾತ್ ಮಾಡಿದ್ದೇವೆ, ಅಲ್ಲಿ ನಡಿಲಿಕ್ಕೆ ಆಗ್ತಾ ಇಲ್ಲ. ಅಂತ ಒಂದು ಸಂದರ್ಭದಲ್ಲಿ ನಾವು ಅದನ್ನು ಕೂಡ ಅದರ ಬಗ್ಗೆ ಕೂಡ ಕ್ರಮವನ್ನು ಕೈಗೊಳ್ಳದಿದ್ರೆ ನಾವು ರಸ್ತೆ ಅಗಲೀಕರಣ ಮಾಡಿ ಏನು ಪ್ರಯೋಜನ, ನಾವು ಫುಟ್ಪಾತ್ ಮಾಡಿ ಏನು ಪ್ರಯೋಜನ? ಇಂಥದ್ದೆಲ್ಲ ಈ ಸಮಸ್ಯೆಗೋಸ್ಕರ ನಿತ್ಯ ನಿರಂತರವಾಗಿ ನಮ್ಗೆ ಫೋನ್ ಕರೆ ಇರ್ಬೋದು, ನನ್ನನ್ನೇ ಮೊನ್ನೆ ನಮ್ಮನ್ನೇ ಪ್ರಶ್ನೆ ಮಾಡಿದ್ದಾರೆ, ನೀವು ಏನ್ ಮಾಡ್ತಾ ಇದ್ದೀರಾ ಅಂತ ಕೆಲವೆಲ್ಲ ನಮ್ಗೆ ಫೋನ್ ಮುಖಾಂತರ ಕೇಳ್ತಾ ಇದ್ದೀರಿ. ಏನ್ ಮಾಡ್ತಾ ಇದ್ದೀರಾ ನೀವು? ನಿಮ್ಗೆ ಕಣ್ಣು ಕಾಣ್ತಾ ಇಲ್ವಾ? ನೀವು ಇಷ್ಟೆಲ್ಲ ಇದು ಮಾರ್ಗದ ಬದಿಯಲ್ಲಿ ಜನರಿಗೆ ಸಮಸ್ಯೆ ಆಗ್ತಾ ಇದೆ, ನೀವ್ ಏನ್ ಮಾಡ್ತಾ ಇದ್ದೀರಿ? ಏನ್ ಆಡಳಿತ ಮಾಡ್ತಾ ಇದ್ದೀರಾ ಅಂತ ಎಂಬುದಾಗಿ ಕೂಡ ಪ್ರಶ್ನೆಯನ್ನು ನನಗೆ ಕೆಲವೊಂದು ಸಾರ್ವಜನಿಕರು ಹಾಕಿದ್ದಾರೆ. ಹಾಗಾಗಿ ನಾನು ಬಹಳಷ್ಟು ತಡ್ಕೊಂಡೆ. ಹಾಗಾಗಿ ನಿತ್ಯ ನಿರಂತರವಾಗಿ ಇಂಥ ಏನು ಬೀದಿ ಬದಿ ವ್ಯಾಪಾರಸ್ಥರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾದ ಪರಿಣಾಮವಾಗಿ ಈ ರೀತಿಯಾಗಿ ನಾವು ಅನಿವಾರ್ಯವಾಗಿ ಈ ಒಂದು ಕಾರ್ಯಾಚರಣೆಯನ್ನು ಮಾಡಬೇಕಾದಂತ ಅನಿವಾರ್ಯತೆ ಇವತ್ತು ನಮ್ಗೆ ಎದುರಾಗಿದೆ. ಓಕೆ ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಮಾತಾಡಿರೋದಕ್ಕೆ. ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.